ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಕಾರಣ ಮನೆಯೊಳಗೆ ಮಂಚದಲ್ಲಿ ಮಲಗಿದ್ದ ವ್ಯಕ್ತಿಗೆ ಬೆಂಕಿ ತಗುಲಿ ಮಲಗಿದಲ್ಲೇ ಮೃತಪಟ್ಟ ಘಟನೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನ 45ರ ಹರೆಯದ ಗಣೇಶ್ ಖಾರ್ವಿ ಎಂದು ಗುರುತಿಸಲಾಗಿದೆ. ಗಂಗೊಳ್ಳಿ ಗ್ರಾಮದಲ್ಲಿರುವ ಗಣೇಶ್ ಖಾರ್ವಿ ಹಾಗೂ ಪತ್ನಿ ಯಶೋಧ ಖಾರ್ವಿ ಜೊತೆಗೆ ವಾಸಿಸುತ್ತಿದ್ದರು. ಏಪ್ರಿಲ್ 3ರಂದು ಬೆಳಿಗ್ಗೆ 8:15ರ ಸುಮಾರಿಗೆ ಕೆಲಸದ ನಿಮಿತ್ತ ಯಶೋಧ ಖಾರ್ವಿ ಮನೆಯಿಂದ ಹೋಗಿದ್ದಾರೆ. ಈ ವೇಳೆ ಮನೆಯಲ್ಲಿ ಅವರ ಗಂಡ ಗಣೇಶ್ ಖಾರ್ವಿ ಒಬ್ಬರೇ ಇದ್ದರು. ಬೆಳಿಗ್ಗೆ 8:30ಕ್ಕೆ ಪಕ್ಕದ ಮನೆಯ ಗಿರಿಜಾ ಎಂಬ ಮಹಿಳೆ ಯಶೋಧ ಖಾರ್ವಿ ಅವರ ಬಳಿಗೆ ಬಂದು ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಎಂದು ತಿಳಿಸಿದ್ದಾರೆ. ತಕ್ಷಣ ಮನೆ ಕಡೆ ಓಡಿ ಹೋದಾಗ ನೆರೆಕರೆಯವರೆಲ್ಲ ಸೇರಿ ಬೆಂಕಿಯನ್ನ ನಂದಿಸುತ್ತಿದ್ದರು. ಮನೆಯೊಳಗೆ ಮಂಚದಲ್ಲಿ ಮಲಗಿದ್ದ ಗಣೇಶ್ ಖಾರ್ವಿ ಸುಟ್ಟ ಗಾಯವಾಗಿ ಮಲಗಿದಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಮನೆಗೆ ಕಟ್ಟಿದ ಪ್ಲಾಸ್ಟಿಕ್ ಟರ್ಪಾಲ್, ಚಿನ್ನದ ಕರಿಮಣಿ ಸರ ಮತ್ತು ಸ್ವಲ್ಪ ಹಣ, ಪ್ಲೈವುಡ್ ಹಲಗೆಗಳು ಸುಟ್ಟು ಹೋಗಿವೆ. ಬೆಳಿಗ್ಗೆ 8:30 ಗಂಟೆಗೆ ಮನೆಯಲ್ಲಿ ದೇವರಿಗೆ ಹಚ್ಚಿಟ್ಟ ದೀಪದ ಬೆಂಕಿಯು ಮನೆಗೆ ಕಟ್ಟಿದ ಪ್ಲಾಸ್ಟಿಕ್ ಟರ್ಪಲ್ಗೆ ತಲುಪಿ ಮನೆಗೆ ಬೆಂಕಿ ತಾಗಿ ಸುಟ್ಟು ಹೋಗಿ ಮನೆಯ ಒಳಗಡೆ ಮಂಚದಲ್ಲಿ ಮಲಗಿದ್ದ ಗಣೇಶ್ ಖಾರ್ವಿ ಸಾವನ್ನಪ್ಪಿರಬೇಕೆಂದು ಶಂಕಿಸಲಾಗಿದೆ. ಈ ಬಗ್ಗೆ ಗಂಗೊಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.